ಉಳ್ಳಾಲ ಮಿನಿ ಪಾಕಿಸ್ತಾನ ಎಂಬ ದೇಶದ್ರೋಹದ ಮಾತಿಗೆ ದೇಶ ಪ್ರೇಮದ ಉತ್ತರ ಹೇಳಿದ ಯುಟಿ ಖಾದರ್. ಉಳ್ಳಾಲದ ಸ್ವಾಭಿಮಾನದ ಸಂಕೇತವಾಗಿ 110 ಫೀಟ್ ಎತ್ತರದಲ್ಲಿ ರಾರಾಜಿಸುತ್ತಿರುವ ರಾಷ್ಟ್ರಧ್ವಜ. ನಮ್ಮ ಖಾದರ್ ನಮ್ಮ ಹೆಮ್ಮೆ ಎಂದು ಜಪಿಸಿದ ಉಳ್ಳಾಲದ ಜನತೆ. ಜನರ ಹಿತ ಕಾಯೋ ಖಾದರ್, ಈ ಕ್ಷೇತ್ರಕ್ಕೆ ಇವರದ ಕದರ್, ನಮ್ಮ ನಾಯಕ ಯುಟಿ ಖಾದರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತಿ ಎತ್ತರದ ರಾಷ್ಟ್ರಧ್ವಜ ಉಳ್ಳಾಲದ ಹಿರಿಮೆ. ಈ ದೇಶವೇ ಪುಣ್ಯ ದೇಶ, ಜಗಕ್ಕೆಲ್ಲ ಗಣ್ಯಾದರ್ಶ. ವಂದೇ ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶ. ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಧರ್ಮೀಯರು ಒಂದಾಗಿ ಕೂಡಿ ಬಾಳುವ ಭಾವೈಕ್ಯತೆಯ ಸಂಕೇತ. ದೇವಸ್ಥಾನ, ಮಂದಿರ, ಮಸೀದಿ, ಚರ್ಚ್ ಎಲ್ಲವೂ ಒಳಗೊಂಡಂತೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರು 10 ತಾಯ ಮಕ್ಕಳು ಒಂದೇ ತಾಯ ಮಕ್ಕಳಂತೆ ಜೀವಿಸುವ ಪುಣ್ಯ ಭೂಮಿ ಉಳ್ಳಾಲ. ಒಬ್ಬರು ಮತ್ತೊಬ್ಬರಿಗೆ ಸಹಕಾರ ನೀಡಿ ಪರಸ್ಪರ ಅನ್ಯೋನ್ಯತೆಯಿಂದ ಬಾಳುವ ಉಳ್ಳಾಲದಲ್ಲಿ ಕೆಲವು ತಿಂಗಳುಗಳ ಹಿಂದೆ ಸಮಾಜದ ಶಾಂತಿಯನ್ನ ಬಯಸಿದ ವಿಘ್ನ ಸಂತೋಷಿಯೊಬ್ಬರು ಉಳ್ಳಾಲವನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ದರು. ಇಂತಹ ದೇಶದ್ರೋಹದ ಮಾತಿಗೆ ವ್ಯಾಪಕ ಆಕ್ರೋಶಗಳು ಕೇಳಿಬಂದಿತ್ತು. ಇಂದು ಅದೇ ಉಳ್ಳಾಲ ಪರಿಸರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹಿಂದೆಂದೂ ಕಾಣದ 110 ಫೀಟ್ ಅತಿ ಎತ್ತರದಲ್ಲಿ ರಾಷ್ಟ್ರಧ್ವಜ ರಾರಾಜಿಸುತ್ತಿದೆ. ಹಲವು ವೈವಿಧ್ಯಮಯಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರುವ ಉಳ್ಳಾಲದಲ್ಲಿ ಅತಿ ದೊಡ್ಡ ರಾಷ್ಟ್ರಧ್ವಜ ಹಾರಾಡುತ್ತಿರುವುದು ಉಳ್ಳಾಲದ ಹಿರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಉಳ್ಳಾಲದ ನಾನಾ ಮೂಲೆಗಳಲ್ಲಿ ನಿಂತು ನೋಡುವಾಗಲೂ ರಾಷ್ಟ್ರಧ್ವಜ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. ಜನರನ್ನ ವಿಭಜಿಸಿ ಒಂದಾಗಿ ಬಾಳುವ ನಾಗರಿಕರ ಮಧ್ಯೆ ಕಂದಕವನ್ನ ಸೃಷ್ಟಿಸಿ ರಾಜಕೀಯ ಲಾಭಕ್ಕೋಸ್ಕರ ದೇಶದ್ರೋಹಗಳ ಮಾತುಗಳನ್ನಾಡುವವರಿಗೆ ಅತಿ ಎತ್ತರದ ರಾಷ್ಟ್ರಧ್ವಜವನ್ನ ಉಳ್ಳಾಲದಲ್ಲಿ ಸ್ಥಾಪಿಸಲು ಪಣತೊಟ್ಟ ಯುಟಿ ಖಾದರ್ ಕ್ಷೇತ್ರದ ಸೌಂದರ್ಯವನ್ನೇ ಹೆಚ್ಚಿಸಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದ ಈ ರಾಷ್ಟ್ರಧ್ವಜವನ್ನ ಕಂಡು ನಮ್ಮ ಖಾದರ್ ನಮ್ಮ ಹೆಮ್ಮೆ ಎಂದು ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ವಿಜೆ ನ್ಯೂಸ್.